ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾಪನದಡಿಯಲ್ಲಿ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರ ಮಾರ್ಗದರ್ಶನ ಹಾಗೂ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ರವರ ನೇತೃತ್ವದಲ್ಲಿ ನಗರದ ಕೇಂದ್ರ ಮೈದಾನದಲ್ಲಿ ನಡೆಯುತ್ತಿರುವ ಕುಡ್ಲದ ಪಿಲಿಪರ್ಬ 2024 ಸೀಸನ್ 3ರ ಉದ್ಘಾಟನಾ ಸಮಾರಂಭವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗಣಹೋಮದ ನಂತರ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. ಪಿಲಿಪರ್ಬವು ತುಳುನಾಡಿನ ಗತವೈಭವದ ಘನ ಪರಂಪರೆಯನ್ನು ಮೆಲುಕು ಹಾಕುವ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನ ಪ್ರಯತ್ನವಾಗಿದ್ದು, ಸಾಂಪ್ರದಾಯಿಕ ಕಲೆಯಾಗಿರುವ ಈ ಹುಲಿವೇಷಕ್ಕೆ ಇಂದು ಸ್ಪರ್ಧಾಕೂಟದ ಸ್ಪರ್ಶ ಲಭಿಸಿದೆ. ಜಿಲ್ಲೆಯ ಅನುಭವಿ ಹಾಗೂ ನುರಿತ ತೀರ್ಪುಗಾರರ ಸಮ್ಮುಖದಲ್ಲಿ ನಡೆಯಲಿರುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲ 10 ಹುಲಿವೇಷ ತಂಡಗಳಿಗೂ ಗಣ್ಯರು ಶುಭ ಹಾರೈಸಿ ಹುಲಿವೇಷದ ತಂಡಗಳನ್ನು ಪ್ರೋತ್ಸಾಹಿಸಲು ಆಗಮಿಸಿದ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರಿದರು. ಸ್ಪರ್ಧಾಕೂಟವು ಇಂದು ರಾತ್ರಿಯವರೆಗೂ ಅದ್ದೂರಿಯಾಗಿ ಸಾಗಲಿದ್ದು, ಅಂತಿಮವಾಗಿ ವಿಜೇತ ತಂಡದ ಘೋಷಣೆಯಾಗಲಿದೆ. ಈ ನಡುವೆ ವೀಕ್ಷಕರಿಗಾಗಿ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಲಾಗಿರುವುದು ವಿಶೇಷ. ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀ ಸತೀಶ್ ಕುಂಪಲ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ಉಪಮೇಯರ್ ಭಾನುಮತಿ, ಎಸ್ಸಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶ್ರೀ ರಾಜೇಂದ್ರ ಕುಮಾರ್, ತೆಲಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀ ಗಿರಿಧರ್ ಶೆಟ್ಟಿ, ಅಧ್ಯಕ್ಷರಾದ ಶ್ರೀ ದಿವಾಕರ್ ಪಾಂಡೇಶ್ವರ, ಪ್ರಮುಖರಾದ ಶ್ರೀ ನರೇಶ್ ಶೆಣೈ, ಲಲಿತ್ ಮೆಂಡನ್, ಶಾನ್ ಕೋಡಿಕೆರೆ, ಜಗದೀಶ್ ಕದ್ರಿ, ಅಶ್ವಥ್ ಕೊಟ್ಟಾರಿ ಸೇರಿದಂತೆ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಬಂಧುಲಾನಿ ಸಂದರ್ಭ ಅತ್ಯಂತ ಮುಕ್ತವಾದ ನಿಕಲ್ಡ ಪಂಡ್ರೆ ಬಯಸೊಂದು ಪುನಿದಾದ ಅಂತ ಪಂಡ ಈ ಕರಾವಳಿ ಪ್ರದೇಶ ಈ ತುಳುನಾಡಂದು ಪನ್ಪುನ ಈ ಪುಣ್ಯ ಭೂಮಿ ದಾದೊಂಡ ನೆಕ್ಸ್ಟ್ ವಿಶೇಷತೆಯಿಂದ ದಾದ ಅಂದಿತ್ತಂಡ ಅವು ತುಳುವ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯೇ ನಮ್ಮ ಶ್ರೇಷ್ಠವಾಯಿನಂಚಿನ ಒಂಜಿ ವಸ್ತು. ನಮ್ಮ ಈ ತುಳು ಭಾಷೆ ತುಳು ಸಂಸ್ಕೃತಿ ಒರಿಯೋಡಾಂಡ ಎರ್ನನ ಕಾರಣ ಒರಿದಿಜಿ ಈ ತುಳು ಭಾಷೆ ತುಳು ಸಂಸ್ಕೃತಿ ಒರಿದಿನಿದ ಎಂದು ಪಂಡ ನಮ್ಮ ಐನ ಜೀವನದ ಪಾಲಿಸಾಯಿನ ಕಾರಣ ಒರಿದ ನಮ್ಮ ತುಳು ಭಾಷೆ ಸಂಸ್ಕೃತಿನ ಬದುಕು ತೊಚ್ಪಾಯಿನಂಚಿನ ಒಂದು ವಿಶೇಷವಾಯಿನಂಚಿನ ಜನಕುಲು ನಮ್ಮ ಅಂಚಿನ ವಿಶೇಷವಾಯಿನ ಈ ತುಳುನಾಡು ಆ ಅಪ್ಪನ ಆರಾಧನೆ ಮನ್ಪನಂಚಿನ ಈ ಒಂದು ವಿಶೇಷವಾಯಿನ ಸಂದರ್ಭ ಭಕ್ತಿ ಭಾವ ಶ್ರದ್ಧೆ ಬೊಕ್ಕ ನಿಷ್ಠೆಡ್ ಈ ಪಿಲಿವೇಷದಾದ ಆವಂದಿತ್ತನ ಐಕೊಂಜಿ ಸಾಂಸ್ಥಿಕ ಸ್ವರೂಪ ಕೊಡ್ದು ಐಕೊಂಜಿ ಸ್ಪರ್ಧದ ಮುಖಾಂತರ ನನಾತ್ ಹೊಸ ಜವನಿಯರು ನನ್ನ ದುಂಬುದ ಪೀಳಿಗೆಗಳ ಈ ನಮ್ಮ ಸಂಸ್ಕೃತಿ ಒರಿಯೋಡು ಐನು ಬುಳೆಪಾವಡು ಒಂದು ಪಂಪನ ದೃಷ್ಟಿದಿ ಒಂದು ಈ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಈ ಕಾರ್ಯಕ್ರಮ ಮಂತೊಂದುಂಡು ಜವನೇರ್ನ ತಂಡ ಕೂಟ ಸೇರ್ದು ಇನಿ ಈ ಒಂಜಿ ಕಾರ್ಯಕ್ರಮ ಈತಿ ಯಶಸ್ಸಾವಡಂದಾಂಡ ಪೋಯಿ ಒಂಜಿ ತಿಂಗಳು ಈ ಪದಾಧಿಕಾರಿಗಳ ವಿಶೇಷವೈನಂಚಿನ ಸಹಕಾರ ಅಕಲ್ನ ಕೆಲಸಕಾರಡು ಒಂದು ಯಶಸ್ಸಾತು ನಂದಿ ಅನಿ ನೀ ಪಂಡ್ರ ಇಚ್ಛಿಸ ಒಂದಿಲ್ಲ ಇನಿ ಈ ವೇದಿಕೆ ಮುಖಾಂತರ ಪಂಡ್ರ ಇಚ್ಛಿಸ ಒಂದಿಲ್ಲ ನೆಟ್ ಗೆಂದಿನಂಚಿನ ತಂಡಗೆ ಪ್ರಥಮ ಬಹುಮಾನವಾದ 5 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನವಾದ 3 ಲಕ್ಷ ರೂಪಾಯಿ ಬಕ್ಕ ಟ್ರೋಫಿ, ತೃತೀಯ ಬಹುಮಾನವಾದ 2 ಲಕ್ಷ ರೂಪಾಯಿ ಬಕ್ಕ ಟ್ರೋಫಿ, ಐಟ್ಲ ಉತ್ತಮ ತಂಡ ಉತ್ತಮವಾದ ಮುಡಿ ಹಾಕಿನ ಆ ಒಂಜಿ ವೇಷಧಾರಿಗೆ ಅಂಚನೆ ಬೇತೆ ಬೇತೆ ರೀತಿಯ ಇಂಡಿವಿಜುವಲ್ ಪ್ರೈಸಸ್ಲ ಒಟ್ಟಿಗೆ ಸೇರೊಂದು ಸರಿಸುಮಾರು 20 ಲಕ್ಷ ರೂಪಾಯಿ ಜಾಸ್ತಿ ಪ್ರೈಸ್ ಅಮೌಂಟ್ ಆದ ನಮ್ಮ ಈ ಒಂಜಿ ಪಿಲಿತ ವೇಷಧಾರಿ ಪಾಡ್ದು ಅಕಲ್ನ ಪರ್ಫಾರ್ಮೆನ್ಸ್ ಕೊರ್ಪನಂಚಿನ ತಂಡಗೆ ನಮ್ಮ ಕೊಡುಗೆ ಅದು ಕೊರೊಂದಿಲ್ಲ. ವೇದಿಕೆ ಪೂರ ತುಳುನಾಡನ್ನು ನಿರ್ಮಾಣ ಮಲ್ತಿನಂಚಿನ ಅದ್ಭುತವಾಯಿನ ಸಾಧಕರು ವೇದಿಕೆದ ಮಿತ್ತುಲೇರು ಹಿರಿಯಕಲು ಅಂಚಿನೆ ನಮ್ಮ ಮಾತಾಡಲ ಪ್ರೀತಿದ ವೇದವ್ಯಾಸ್ ಕಾಮತ್ ಜಿ ಅವು ಮಲ್ತನಲ್ಲ ಅವು ಯಶಸ್ವಿ ಆದುಪುಂಡು ಬಾರಿ ಪೊರ್ಲ ಗಂಟುಪುಂಡು ಅಚ್ಚುಕಟ್ಟ ಆದುಪುಂಡು ಅರೆಗೊಂಜಿ ನಮ್ಮ ಅಭಿನಂದನೆ ಕೊರಡೆ ಒಂಜಿ ಅದ್ಭುತವಾಯಿನ ಕೆಲಸಗಾರ ಯಾರು ಶಾಸಕೆ ಉಲ್ಲೆ ಪಂಪಿನ ಒಂಜಿ ಶಾಸಕರು ಕಡೆ ನಮ್ಮ ಪಿಲಿವೇಶ ಪಂಡ ಎಂಗಳು ಪೂರ ಎಲ್ಲಿ ಪುನಗ ದೂರ ಹೋಗ್ತದ ಆಣ ಇನಿ ಪಿಲಿವೇಶ ನಶಿಸ್ ಪಾರ ಬಲ್ಲಿ ಪಣ್ಣದ ವೇದವ್ಯಾಸ ಕಾಮತ್ತರು 3 ವರ್ಷನ ಈ ಪಿಲಿಪರ್ಬನ್ನು ನಡಪಂದುಲ್ಲೇರು
ಆರೆಗ್ಲಾರ್ನ ತಂಡೋಗ್ಲ ಮಾತೆರ್ಲ ನಮ್ಮ ಸಪೋರ್ಟ್ ಕೊಡು ಏರ್ಲ ಅವರಿ ಎಡ್ಡೆ ಕೆಲಸ ಮಲ್ಪುನ ಅಂಡ ನಮ್ಮ ಆಗ್ಲೆಗೆ ಕೈ ಚಾಚಿದಾಗ್ಲಿನ ಪ್ರೋತ್ಸಾಹ ಮಲ್ಪುನಂಚಿನ ಕೆಲಸ ಮಲ್ಪೋಡು ಪನೊಂದು ಈ ಪಿಲಿಪರ್ಬ ಯಶಸ್ವಿ ಆವಡು ಜೋರಾಯಿನ ಪ್ರೋತ್ಸಾಹ ವರ್ಣಿಗಳ ಕಡೆಯದು ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.